ಕಾರ್ಕಳ ನಗರದ ಕಾಬೆಟ್ಟು ಭಾಗದಲ್ಲಿ ಶೇಖರಣೆಯಾಗುತ್ತಿರುವ ಘನತ್ಯಾಜ್ಯ ಸಂಸ್ಕರಣೆ ಮತ್ತು ನಿರ್ವಹಣೆಗೆ 2.67 ಕೋಟಿ ರೂಪಾಯಿ ಸರ್ಕಾರ ಮಂಜೂರಾತಿ ಮಾಡಿದ್ದು ಶೀಘ್ರವೇ ಕೆಲಸ ಕಾರ್ಯಗಳು ಪ್ರಾರಂಭವಾಗಲಿದೆ ಎಂದು ಶಾಸಕ ವಿ ಸುನಿಲ್ ಕುಮಾರ್ ಅವರು ಡಿಸೆಂಬರ್ 31ರಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ನಗರದ ಕಲ್ಮಶವಾದ ಎಲ್ಲಾ ತ್ಯಾಜ್ಯಗಳು ಕಾಬೆಟ್ಟು ಭಾಗದಲ್ಲಿ ಶೇಖರಣೆಯಾಗಿ ಆ ಭಾಗದಲ್ಲಿ ಬಾವಿಗಳ ಕುಡಿಯುವ ನೀರು ಮಲಿನವಾಗುತ್ತಿತ್ತು. ಕಳೆದ 30 ವರ್ಷಗಳಿಂದ ಎದುರಾಗುತ್ತಿದ್ದ ಸಮಸ್ಯೆಯ ಬಗ್ಗೆ ಮನವಿ ದೂರುಗಳು ಬರ್ತಿತ್ತು. ಹೀಗಾಗಿ ಅಲ್ಲಿನ ತ್ಯಾಜ್ಯವನ್ನು ಸಂಸ್ಕರಣೆ ಮತ್ತು ನಿರ್ವಹಣೆ ಮಾಡಬೇಕೆಂದು ಕಳೆದ ಬಾರಿ ಒತ್ತಡ ಹಾಕಲಾಗಿದ್ದು ಈಗ ಮಂಜೂರಾತಿಯ ಅನುಮೋದನೆ ದೊರೆತಿದೆ ಎಂದರು. ವಿಶೇಷವಾಗಿ ನಗರದ ಕಲ್ಮಶವಾದಂತಹ ಎಲ್ಲ ತ್ಯಾಜ್ಯಗಳು ಕಾಬೆಟ್ಟು ಪರಿಸರದಲ್ಲಿ ಶೇಖರಣೆಯಾಗಿ ನಗರದ ಬಹುತೇಕ ಬಾವಿಗಳು ಇದರಿಂದ ಹಾಳಾಗಿತ್ತು ಅನ್ನುವಂಥ ಜೀವಂತವಾದಂಥ ದೂರು ಇವತ್ತಿಗೂ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಬೆಟ್ಟು ಪರಿಸರದ ಆ ಘನ ತ್ಯಾಜ್ಯವನ್ನ ಅಥವಾ ಕಲ್ಮಶ ತ್ಯಾಜ್ಯವನ್ನ ಸಂಸ್ಕರಣೆ ಮತ್ತು ನಿರ್ವಹಣೆ ಮಾಡಬೇಕು ಅಂತೇಳಿ ನಿರಂತರವಾಗಿ ಕಳೆದ ಬಾರಿಯೇ ಅದಕ್ಕೆ ಒತ್ತಡವನ್ನ ಹಾಕಿ ಈಗ ಅದಕ್ಕೆ ಸರ್ಕಾರ ಮಂಜೂರಾತಿಯ ಅನುಮೋದನೆಯನ್ನು ನೀಡಿದೆ. ಕಾರ್ಕಳದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 2-3 ಜಿಲ್ಲೆಗಳ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅಲ್ಲಿ ಹಾಸ್ಟೆಲ್ ನಿರ್ಮಾಣಕ್ಕಾಗಿ ಸರ್ಕಾರ 1.5 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದೆ. 5,457 ಸ್ಕ್ವೇರ್ ಫೀಟ್ನಲ್ಲಿ 10 ಕೊಠಡಿಗಳ ಹಾಸ್ಟೆಲ್ ಕಟ್ಟಡ ಅಲ್ಲೇ ನಿರ್ಮಾಣಗೊಳ್ಳಲಿದೆ. ಜೊತೆಗೆ ಹೊಸಮಾರು ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ ಕಟ್ಟಡಕ್ಕೆ 21 ಲಕ್ಷ ರೂಪಾಯಿ, ಹೆರ್ಮಂಡೆ ಶಾಲೆಗೆ 10 ಲಕ್ಷ ರೂಪಾಯಿ, ಬೋಳ ಬ್ರಹ್ಮ ಬೈದರ್ಕಳ ಗರಡಿಗೆ 3 ಲಕ್ಷ ರೂಪಾಯಿ, ಇದು ಮುಜಳ್ನಾಯ ದೇವಸ್ಥಾನಕ್ಕೆ 5 ಲಕ್ಷ ರೂಪಾಯಿ, ತೆಳ್ಳಾರು ಕೊಡಮಣಿತಾಯ ಗರಡಿ 6 ಲಕ್ಷ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ನೀಡಿದರು. ಕಳೆದ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರೋದು ನಮಗೆ ಗೊತ್ತಿದೆ. 2-3 ಜಿಲ್ಲೆಯ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಲ್ಲೊಂದು ಹಾಸ್ಟೆಲ್ ಸೌಲಭ್ಯ ಬೇಕು ಅನ್ನುವಂಥದ್ದು ಬಹಳ ದಿನದ ಬೇಡಿಕೆ ಇತ್ತು. ಈ ಹಾಸ್ಟೆಲ್ಗೋಸ್ಕರ 1.5 ಕೋಟಿ ರೂಪಾಯಿಯನ್ನು ಸರ್ಕಾರ ಮಂಜೂರಾತಿಯನ್ನು ಮಾಡಿದೆ. ಆ ಕ್ಯಾಂಪಸ್ನಲ್ಲೇ ತಾಗಿಕೊಂಡು ಪ್ರಾರಂಭ ಆಗೋದಿದೆ. ಬಹುಶಃ ಇನ್ನಷ್ಟು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮುಂದುವರಿಯಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಕೊಡಮಣಿತಾಯ ಗರಡಿ ತೆಳ್ಳಾರ್ ಮೊದಲ ಕಂತಿನಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.